ಎಂಚಲ್ಲರ್ ಪೂರ ಎಲ್ಲ. ಇವತ್ತು ಎಂತ ಗೊತ್ತುಂಟ ಫ್ರೆಂಡ್ಸ್, ನಾನು ಸುವರ್ಣಗಡ್ಡೆಗೆ ಒಂದು ಸುಕ್ಕ ಮಾಡ್ತಿದ್ದೇನೆ. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಕಡಲೆಯನ್ನು ಹಾಕಿದ್ದು. ಯಾಕಂದರೆ ಈ ಸುವರ್ಣಗಡ್ಡೆಯನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಆರೋಗ್ಯ ಲಾಭಗಳುಂಟು. ಅಂದರೆ ಹೆಚ್ಚಾಗಿ ನಮಗೆ ಮಲಬದ್ಧತೆ ಒಂದು ಸಮಸ್ಯೆ ಎಲ್ರಿಗೂ ಇರ್ತದೆ ಅಲ್ವಾ, ಅದಕ್ಕೆಲ್ಲ ಈ ಸುವರ್ಣಗಡ್ಡೆಯನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಏನಾದರೂ ಒಂದು ಆಪ್ರೇಷನ್ಸ್ ಅಂತ ಗಾಯಗಳಿರ್ತದಲ್ವ, ಅದೆಲ್ಲ ಬೇಗ ಗುಣ ಆಗಲಿಕ್ಕೆ ಈ ಸುವರ್ಣಗಡ್ಡೆ ತುಂಬ ಒಳ್ಳೆಯದು. ಅಂದರೆ ಈ ಸುವರ್ಣಗಡ್ಡೆಯಿಂದ ನಮ್ಮ ದೇಹದ ಎಲ್ಲ ಭಾಗಕ್ಕೂ ತುಂಬ ಒಳ್ಳೆಯದು. ಹೃದಯಕ್ಕೆ, ನರ ದೌರ್ಬಲ್ಯ, ಜೀರ್ಣಕ್ರಿಯೆಗೆ ತುಂಬ ಉತ್ತಮ ಇದು. ಮಲಬದ್ಧತೆಯನ್ನು ಸಮಸ್ಯೆಯನ್ನು ಇದು ನಿವಾರಣೆ ಮಾಡ್ತದೆ. ಹಾಗಾಗಿ ನಾನಿವತ್ತು ಈ ಸುವರ್ಣಗಡ್ಡೆಯಿಂದ ಒಂದು ಸುಕ್ಕವನ್ನು ಮಾಡಿದೆ. ಅದನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ತುಂಬ ಸೂಪರಾಗಿ ಬರ್ತದೆ ಅದು. ಈ ರೀತಿಯಾಗಿ ನಾವು ಸುವರ್ಣಗಡ್ಡೆಯ ಸುಕ್ಕ ಎಲ್ಲ ಮಾಡಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಆರೋಗ್ಯ ಲಾಭಗಳು ಸಿಗ್ತದೆ. ಹಾಗೆ ಸುವರ್ಣಗಡ್ಡೆಯಿಂದ ಬೇರೆ ಬೇರೆ ಅಡುಗೆಯನ್ನು ಮಾಡ್ತಾರೆ. ನಾನಿವತ್ತು ಸುಕ್ಕವನ್ನು ಮಾಡಿದ್ದು. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಹಾಗಿದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ನಾವು ಶುರು ಮಾಡುವ ಸುಕ್ಕ ಮಾಡಲಿಕ್ಕೆ ಯಾವ ರೀತಿಯಾಗಿ ಮಾಡೋದು ಅಂತ. ಮೊದಲಿಂದಾಗಿ ನಾನಿಲ್ಲಿ ಕಡಲೆಯನ್ನು ತಗೊಂಡಿದ್ದೇನೆ ಅಲ್ವಾ. ನಾನು ಕಡಲೆಯನ್ನು ರಾತ್ರಿ ನೆನೆಸಿಟ್ಟಿದ್ದೆ ನೀರಲ್ಲಿ ಹಾಕಿ ಚಂದ. ಈಗ ಚಂದ ತೊಳೆದು ತಂದಿದ್ದೇನೆ ಅದನ್ನು. ಮೊದಲು ನಾವು ಅದನ್ನು ಬೇಯಲಿಕ್ಕೆ ಹಾಕಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಿದ್ದೇನೆ. ಹೀಗೆ ಸಹ ಬೇಯಿಸಿಕೊಳ್ಬೋದು. ಕುಕ್ಕರಲ್ಲಿ ಸ್ವಲ್ಪ ಬೇಗ ಆಗ್ತದೆ ಅಲ್ವಾ, ಹಾಗಾಗಿ ನಾನು ಕುಕ್ಕರಲ್ಲಿ ಬೇಯಿಸಿದ್ದು. ಮತ್ತು ಅದಕ್ಕೆ ನಾನು ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಹಾಕಿ ಆದಮೇಲೆ ನಾನೊಂದು ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೆ, ಅದನ್ನು ಸಹ ಈಗ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಈಗ ನಾವು ನೀರು ಹಾಕ್ಕೊಳ್ಬೇಕು. ನೀರೊಂದು ಅಂದಾಜು ಹಾಕಿದ್ದು ನಾನು, ಅಷ್ಟಿಷ್ಟು ತಗೊಳ್ಳಿಲ್ಲ. ಯಾಕಂದರೆ ನೀರು ಹೆಚ್ಚಾದರೆ ಮತ್ತೆ ತಗೊಳ್ಬೋದಲ್ವ ನಮಗೆ. ಹಾಗಾಗಿ ಈಗ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಲು ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡುವ. ಇಲ್ಲಿ ಅರ್ಧ ಈರುಳ್ಳಿ ತಗೊಂಡಿದ್ದೇನೆ, ಮತ್ತು 5-6 ಬೆಳ್ಳುಳ್ಳಿ, ಮತ್ತು ಅರ್ಧ ಚಮಚದಷ್ಟು ಜೀರಿಗೆ, 2.5 ಚಮಚದಷ್ಟು ಕೊತ್ತಂಬರಿ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಮೆಣಸು ತಗೊಂಡಿದ್ದೇನೆ. ಇಲ್ಲಿ ಮೆಣಸು ನಾನು ಬ್ಯಾಡ್ಗೆ ಮೆಣಸು ಒಂದು 10, ಮತ್ತೊಂದು 5-6 ಗುಂಟೂರು ಮೆಣಸು ತಗೊಂಡಿದ್ದೇನೆ. ಈಗ ಅಲ್ಲಿ ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಮೊದಲು ಮೆಣಸನ್ನು ಹಾಕಿಕೊಳ್ಳುವ. ಮೊದಲು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ನಾವು ಎಣ್ಣೆ ಹಾಕಿ ಸಹ ಮಾಡಿಬೋದು. ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನೋಡಿ. ಈಗ ನಾನು ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಈಗ ಅದು ಬಿಸಿ ಆಯಿತು ಮೆಣಸು, ಅದನ್ನು ತಗೊಂಡೆ. ಈಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ತವಕ್ಕೆ. ಈಗ ಅದು ಸಹ ಚೆಂದ ಬಿಸಿ ಮಾಡಬೇಕು. ಎಲ್ಲ ಚೆಂದ ಕಲರೆಲ್ಲ ಚೇಂಜ್ ಆಗೋವರೆಗೆ ಬಿಸಿ ಮಾಡಿಕೊಳ್ಬೇಕು ನೋಡಿ. ಈ ರೀತಿಯಾಗಿ ಬಿಸಿ ಮಾಡಿಕೊಳ್ತಾ ಇದ್ದೇನೆ ನಾನು. ಮತ್ತು ಇದಕ್ಕೆ ನಾನು ಅರ್ಧ ಈರುಳ್ಳಿ ತಗೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಬೇಯಲಿಕ್ಕೆ ಹಾಕಿದ್ದೆ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. 5-6 ಸಣ್ಣಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೆ. ಅದನ್ನು ಸಹ ಈಗ ಚೆಂದ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಚೆಂದ ಕೆಂಪಾಗೋವರೆಗೆ ಬಿಸಿ ಮಾಡಬೇಕು. ಈಗ ನಮ್ಮದು ಕೊತ್ತಂಬರಿ ತಗೊಂಡಿದ್ದೇವಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಜೀರಿಗೆ ಅದನ್ನು ಸಹ ಹಾಕ್ಕೊಳ್ಬೇಕು. ಇದು ಸಹ ಚೆಂದ ಕೆಂಪಾಗೋವರೆಗೆ ಬಿಸಿ ಮಾಡಿಕೊಳ್ಬೇಕು. ಹೀಗೆ ಬಿಸಿ ಮಾಡಿಕೊಂಡ್ರೆ ಆಯಿತು. ಕಲರ್ ಚೇಂಜ್ ಆಗೋವರೆಗೆ ಬಿಸಿ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಕೊತ್ತಂಬರಿ ಎಲ್ಲ ಬೇಗ ಬಿಸಿ ಆಗ್ತದೆ ಅಲ್ವಾ, ಏನು ತುಂಬ ಹೊತ್ತು ತಗೊಳ್ಳೋದಿಲ್ಲ ಅದು. ಈರುಳ್ಳಿ ಎಲ್ಲ ಚೆಂದ ಕೆಂಪಾಗೋವರೆಗೆ ಬಿಸಿ ಮಾಡಿಕೊಂಡ್ರೆ ಆಯಿತು. ಮತ್ತು ನಾವು ಇದಕ್ಕೆ ತೆಂಗಿನ ತುರಿ ಹಾಕ್ಲಿಕ್ಕೆ ಉಂಟು. ಹಾಗಾಗಿ ಹೀಗೆ ಡ್ರೈ ರೋಸ್ಟ್ ಮಾಡಿ ಇದನ್ನು ಸಹ ಹುಡಿ ಮಾಡಿಕೊಳ್ಬೋದು, ಮೆಣಸು ಇದನ್ನೆಲ್ಲ. ಆದರೆ ನಾನು ಸ್ವಲ್ಪ ಚೇಂಜ್ ಆಗಿ ಮಾಡಿದ್ದು. ಈ ರೀತಿಯಾಗಿ ಇದನ್ನೆಲ್ಲ ಬಿಸಿ ಮಾಡಿಕೊಂಡ ಮೇಲೆ ಚೆಂದ ಕೆಂಪಾದ ಮೇಲೆ ಇದಕ್ಕೆ ನಾನೀಗ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ತೆಂಗಿನ ತುರಿ ಅರ್ಧ ಭಾಗದಷ್ಟು ತೆಂಗಿನ ತುರಿ ತಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ. ಈ ರೀತಿಯಾಗಿ ತೆಂಗಿನ ತುರಿಯನ್ನು ಈಗ ಅದನ್ನು ಸಹ ಬಿಸಿ ಮಾಡಿಕೊಳ್ಬೇಕು ಚೆಂದ ಕೆಂಪಾಗೋವರೆಗೆ. ತೆಂಗಿನ ತುರಿ ಬಿಸಿ ಮಾಡಿಕೊಳ್ಬೇಕಂತಲೇ ಏನಿಲ್ಲ, ಬಿಸಿ ಮಾಡಿಕೊಂಡ್ರೆ ನಮಗೊಂದು ರುಚಿ ಚೇಂಜ್ ಆಗ್ತದಲ್ಲ, ಸೂಪರ್ ಆಗ್ತದೆ ಟೇಸ್ಟ್ ಅಂತ ನಾನು ಬಿಸಿ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ. ಈ ರೀತಿಯಾಗಿ ಬಿಸಿ ಮಾಡಿಕೊಳ್ಬೇಕು ಚೆಂದ ಕೆಂಪಾಗೋವರೆಗೆ. ಕಲರ್ಫುಲ್ ಚೇಂಜ್ ಆಗಬೇಕು ತೆಂಗಿನ ತುರಿಯದು, ಪರಿಮಳ ಬರಬೇಕು ಅದರದ್ದು ಕೆಂಪಾಗಿ. ಅಷ್ಟರವರೆಗೆ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಎಲ್ಲ ಮಸಾಲೆ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಳ್ಬೇಕು. ಈಗ ನಾನು ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಅರಶಿನದ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ ತಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದು ಚೆಂದ ಬಿಸಿ ಆಯಿತು. ಇದನ್ನೀಗ ಸ್ಟವ್ ಆಫ್ ಮಾಡಿ ಇಡುವ ತಣ್ಣಗಾಗಲಿಕ್ಕೆ. ಅಷ್ಟರಲ್ಲಿ ನಮ್ಮದು ಇಲ್ಲಿ ಕಡಲೆ ಬೆಂದಿದೆ. ಈಗ ನಾನು ಕಡಲೆಗೆ 4 ವಿಜಿಲ್ ಹಾಕಿಸಿದ್ದೆ ಮೊದಲು.
ಆಮೇಲೆ ಈ ಸುವರ್ಣಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಕಟ್ ಮಾಡಿಟ್ಟಂತಹ ಸುವರ್ಣಗಡ್ಡೆ ಹಾಕಿ ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ಆಯಿತು. ಯಾಕಂದರೆ ಸುವರ್ಣಗಡ್ಡೆ ಬೇಗ ಬೇಯ್ತದಲ್ವ, ಹಾಗಾಗಿ ಅದಕ್ಕೆ ನಾನು ಬೇರೆ ಬೇರೆ ಬೇಯಿಸೋದಕ್ಕಿಂತ ಇದರಲ್ಲಿ ಒಂದು ವಿಜಿಲ್ ಹಾಕಿಸ್ಕೊಳ್ಬೇಕು ಅಂತ. ಈಗ ನಮ್ಮದು ಮಸಾಲೆ ಎಲ್ಲ ತಣ್ಣಗಾಗಿದಲ್ವ, ಈಗ ಅದನ್ನು ನಾನು ಮೊದಲು ಮೆಣಸನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ. ಮೆಣಸನ್ನು ಫಸ್ಟ್ ಹುಡಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಮೆಣಸು ಇಷ್ಟು ಹುಡಿ ಆದರೆ ಸಾಕು, ತರಿ ತರಿ ಆದರೆ ಸಾಕು, ಫುಲ್ ಹುಡಿ ಆಗಬೇಕು ಅಂತ ಇಲ್ಲ. ಈಗ ನಮ್ಮದು ಇದು ಮಸಾಲೆ ಎಲ್ಲ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಟಿದೆ ಅಲ್ವ, ಅದನ್ನು ಸಹ ಹಾಕ್ಕೊಳ್ಳುವ. ಅದನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಿದರೆ ಆಯಿತು. ಈಗ ನಾವು ಇದಕ್ಕೆ ಹುಳಿಯನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಹುಳಿ ತಗೊಳ್ಬೇಕು, ಯಾಕಂದರೆ ಇದು ಸುವರ್ಣಗಡ್ಡೆಯಲ್ಲಿ ಅದು ಸ್ವಲ್ಪ ತುರಿಸ್ತಲ್ವ, ಅದಕ್ಕೆ. ನೋಡಿ, ಈಗ ನಂದು ಮಸಾಲೆ ಎಲ್ಲ ರೆಡಿಯಾಗಿದೆ. ಅದಕ್ಕೆ ನಾನು ನೀರು ಹಾಕಲಿಲ್ಲ, ಹಾಗೆ ಗ್ರೈಂಡ್ ಮಾಡಿಕೊಂಡದ್ದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಸಾಲೆ ರೆಡಿಯಾಗಿದೆ ಅಲ್ವಾ. ಈಗ ನಮ್ದು ಇಲ್ಲಿ ವಿಜಿಲ್ ಸಹ ಆಗಿದೆ, ಇಲ್ಲಿ ಒಂದು ವಿಜಿಲ್ ಆಗಿದೆ. ಈಗ ಎಂತಂದರೆ ಇದರಲ್ಲಿ ನೀರು ಸ್ವಲ್ಪ ಜಾಸ್ತಿ ಆಗಿತ್ತು ನಾನು ಹಾಕಿದ್ದು, ಹಾಗೆ ನೀರು ಸ್ವಲ್ಪ ತಗೊಂಡೆ. ನಾವಿಲ್ಲಿ ಸುಕ್ಕ ಮಾಡ್ತಿದ್ದೇವಲ್ವ, ಹಾಗಾಗಿ ನಾನು ನೀರನ್ನು ಸ್ವಲ್ಪ ತಗೊಳ್ತಾ ಇದ್ದೇನೆ. ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ತಗೊಳ್ತಾ ಇದ್ದೇನೆ. ಈ ರೀತಿಯಾಗಿ ನೀರನ್ನು ತಗೊಂಡ್ರೆ ಆಯಿತು. ಈಗ ನೀರು ಸ್ವಲ್ಪ ಇಟ್ಟಿದ್ದೇನೆ, ತುಂಬ ಡ್ರೈ ಆಗಲಿಕ್ಕೆ, ಮಸಾಲೆ ಸ್ವಲ್ಪ ಕುದಿಬೇಕಲ್ವ, ಅದಕ್ಕೆ. ಈಗ ನೋಡಿ, ನಮ್ಮದು ಈ ಮಸಾಲೆ ರೆಡಿಯಾಗಿದೆ ಅಲ್ವ, ಅದನ್ನು ಹಾಕ್ಕೊಳ್ಳುವ. ಹಾಗೆ ಸುವರ್ಣಗಡ್ಡೆ ಸಹ ಮಾಡ್ಬೋದು. ಸುವರ್ಣಗಡ್ಡೆ ಸ್ವಲ್ಪ ಕಡಿಮೆ ಇದ್ದರೆ ಕಡಲೆ ಅದಕ್ಕೆ ಮಿಕ್ಸ್ ಮಾಡಿದ್ದು ಅಂತ ಅಷ್ಟೇ. ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತಲ್ವಾ. ಈಗ ನಾನು ಇದಕ್ಕೆ ಸ್ವಲ್ಪ ಇದು ಡ್ರೈ ಆಯಿತು ಜಾಸ್ತಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ನಾವು ಬೇಯಿಸಿ ತೆಗೆದಿಟ್ಟಂತಹ ನೀರು ಇಟ್ಟಲ್ವ, ಅದನ್ನೇ ಹಾಕ್ಕೊಂಡದ್ದು ನಾನು. ನೋಡಿ, ಈಗ ಒಮ್ಮೆಲ್ಲ ಮಗಚಿಕೊಳ್ಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನಾವು, ನೋಡಿ, ಯಾಕಂದರೆ ಉಪ್ಪು ಸ್ವಲ್ಪ ಮಸಾಲೆಗೆಲ್ಲ ಹಾಕಲಿಲ್ಲಲ್ಲ ನಾವು ಬೇಯುವಾಗ ಹಾಕಿದಲ್ವ, ಹಾಗಾಗಿ. ಈಗ ಒಂದು ಒಗ್ಗರಣೆ ಮಾಡಿಕೊಳ್ಳು. ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ ಹಾಕಿಟ್ಟಿದ್ದೇನೆ. ಈಗ ನಾನು ಎಣ್ಣೆ ಕಾದಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ. ಮೊದಲು ಬೆಳ್ಳುಳ್ಳಿ ಚೆಂದ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ನಾನೀಗಿಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚೆಂದ ಚಿಟಪಟ ಅಂತ ಹೊಡೆದಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಮಾಮೂಲಿ ಒಗ್ಗರಣೆ ಮಾಡ್ತೇವಲ್ವ, ಅದೇ ರೀತಿ ಒಗ್ಗರಣೆ ಮಾಡಿದ್ದು, ಏನು ಚೇಂಜ್ ಇಲ್ಲ. ಈಗ ಒಗ್ಗರಣೆ ಹಾಕಿದರೆ ಆಯಿತು, ಪದಾರ್ಥ ಚೆಂದ ರೆಡಿ ಆಗಿದೆ. ನೋಡಿ, ಒಗ್ಗರಣೆ ಬಿಟ್ಟು ಈಗ ನಮಗೆ ಸುಕ್ಕ ಸಹ ರೆಡಿ ಆಯಿತು ಊಟ ಮಾಡಲಿಕ್ಕೆ. ತುಂಬ ರುಚಿಯಾಗಿತ್ತು, ಆಯಿತಾ. ನೀವೊಮ್ಮೆ ಈ ರೀತಿಯಾಗಿ ಸುವರ್ಣಗಡ್ಡೆ ಮತ್ತು ಕಡಲೆ ಹಾಕಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೂ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಹಾಗೂ ಇದೇ ಮೊದಲಿನ ಬಾರಿ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.